ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಹೊಸ ಅಧ್ಯಕ್ಷರು ಸತೀಶ್ ಕುಂಪಾಲರನ ಪದಗ್ರಹಣ ಲೇಸು ಅಡ್ಯಾರ್ ಗಾರ್ಡನ್ ಅಂಗಾರ ನಡೆದರು. ಬಿಜೆಪಿ ರಾಜ್ಯಾಧ್ಯಕ್ಷರು ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕರು ಆರ್ ಅಶೋಕ್, ಸತೀಶ್ ಕುಂಪಾಲರಿಗೂ ಪಕ್ಷದ ಧ್ವಜನು ಒಪ್ಪಾಯರು. ಹಿರಿಯ ನಾಯಕರನ್ನ ಎದುರುಡು ಹೊಸ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಾಲ, ನಿಕಟಪುರ ಜಿಲ್ಲಾಧ್ಯಕ್ಷರು ಸುದರ್ಶನ್ ಮೂಡಬಿದಿರೆಯರೆಂದು ಅಧಿಕಾರ ವಹಿಸೊಂಡರು. ಭಾರತೀಯ ಜನತಾ ಪಾರ್ಟಿಗೆ बोलो भारत माता की ಭಾರತೀಯ ಜನತಾ ಪಾರ್ಟಿಗೆ. ಪದಗ್ರಹಣ ನಡಪಾದ ಪಾತೆರ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ಬಿವೈ ವಿಜಯೇಂದ್ರ, ಭಾರತದ ಲೋಕಸಭಾ ಚುನಾವಣಾ ಫಲಿತಾಂಶ ದಾದಾವು ಪನ್ಪಿನ ಚರ್ಚೆ ವಿಶ್ವಡೊರ್ಮೆ ನಡೆತೊಂದುಂಡು. ನರೇಂದ್ರ ಮೋದಿ ಪ್ರಧಾನಿ ಆಪೆರ ಪಂಡದು ವಿದೇಶಲಡ್ಲ ಜನಕ್ಲು ಕುತೂಹಲಂ ತೋಜಾವುದುಲ್ಲೇರು. ಇದಕ್ಕೆ ದುಂಬು ಇಂಚಿನ ಚರ್ಚೆ ಆವೊಂದಿಚ್ಚಂಡು ಇತ್ತೆ ಮೋದಿ ಪಾತ್ರನು ಜಗತ್ತೇ ಗಮನಿಸಾವುದುಂಡು. ಮೂಜನೆ ಸರ್ತಿಗೂ ಮೋದಿ ಪ್ರಧಾನಿ ಆಪ್ನೆ ತಡೆಯರೆ ಏರಿರ್ದಲ ಸಾಧ್ಯ ಇಚ್ಚು ಪಂಡ ತೆರಿಪಾಯರು. ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ದೈವಿ ಭಕ್ತರು, ದೇವರ ಬಗ್ಗೆ ಅತಿ ಹೆಚ್ಚು ಭಕ್ತಿ ಇರ್ತಕ್ಕಂಥ ಜನರಲ್ಲಿ ಸಿಗ್ತಾರೆ. ರಾಜ್ಯದಲ್ಲಿ ಏನಾದರೂ ಅತಿ ಹೆಚ್ಚು ಬುದ್ಧಿವಂತನ ಹುಡ್ಕೊಂಡು ಹೋದರೆ ಮತ್ತು ಮಂಗಳೂರಿಗೆ ಬರಬೇಕು, ದಕ್ಷಿಣ ಕನ್ನಡಕ್ಕೆ ಬರಬೇಕು. ಅದು ನನಗೊಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥ, ನಿಮ್ಗೆ ಯಾರಿಗೂ ಸಿಟ್ಟೇ ಬರಲ್ವಾ ಅಂಥೇಳಿ. ನೀವೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಅಧ್ಯಕ್ಷತೆ, ನೀವೆಲ್ಲರೂ ಕೂಡ ಒಂದು ರೀತಿ ಸೌಮ್ಯ ಸ್ವಭಾವದವರು. ನಾನು ನಿನ್ನೆ ದಿನ ಗುಲ್ಬರ್ಗ ಬೀದರಲ್ಲಿ ಭರ್ಜರಿ ಭಾಷಣ ಬಿಗಿದು ನಮ್ಮ ಪಕ್ಷದ ಮುಖಂಡರು ಕೆಲವರಿಗೆ ಚಾಟಿ ಬೀಸ್ತಕ್ಕಂಥ ಕೆಲಸವನ್ನು ಕೂಡ ಮುಗಿಸ್ಕೊಂಡೇ ಇವತ್ತು ಮಂಗಳೂರಿಗೆ ಬಂದಿದ್ದೇನೆ. ಆದರೆ ಇಲ್ಲಿ ಏನಾರು ಚಾಟಿ ಬೀಸೋಣ ಅಂಥೇಳಿ ನಿಮ್ಮನ್ನ ಎಲ್ಲರೂ ನೋಡಿದ್ರೆ ಎಲ್ಲರೂ ಪಾಪದ ವ್ಯಕ್ತಿಗಳ ಥರನೇ ಕಾಣ್ತೀರಿ. ಹಂಗಾಗಿ ಯಾರಿಗೂ ಭಯಂಗೂ ಇಲ್ಲ, ಜೋರಾಗಿ ಮಾತನಾಡೋಂಗೂ ಇಲ್ಲ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆಯನ್ನು ಎದುರು ನೋಡ್ತಾ ಇದ್ದಾರೆ. ಮತ್ತು ಭಾರತದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಏನಾಗ್ಬೋದು ಅಂತೇಳಿ ಕಳೆದ 5-6 ತಿಂಗಳುಗಳಿಂದ ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಭಾರತದ ಗಡಿಯ ಆಚೆಗೂ ಕೂಡ ಹಲವಾರು ಚರ್ಚೆಗಳು ನಡೀತಾ ಇದೆ. ಏನಾಗ್ತದೆ ಮುಂದಿನ ಲೋಕಸಭಾ ಚುನಾವಣೆ? ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರ ಅನ್ನುವ ಪ್ರಶ್ನೆ ಭಾರತ ಬಿಟ್ಟು ಹೊರ ದೇಶಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಿಂದೆ ಯಾವಾಗಲೂ ಕೂಡ ಭಾರತದ ಚುನಾವಣೆ ಆದರೆ ಯಾರೂ ಕೂಡ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಈ ದೇಶದಲ್ಲಿ ಮುಂದೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಯಾರೂ ಕೂಡ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಆದರೆ ಮೊದಲ ಬಾರಿಗೆ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ ಭಾರತದಲ್ಲಿ ಚುನಾವಣೆ ನಡೀತದೆ. 2024ರಲ್ಲಿ ಏನಾಗ್ತದೆ ಚುನಾವಣೆ ಫಲಿತಾಂಶ ಅಂಥೇಳಿ ಒಂದು ಉತ್ಸುಕತೆ ಹೊತ್ತು ಎಲ್ಲ ದೇಶದಲ್ಲೂ ಕೂಡ, ದೇಶದ ಹೊರಗಡೆನೂ ಕೂಡ ಕಾಡ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದರೆ, ಬಹುಶಃ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲ ಬಾರಿಗೆ ಜಗತ್ತಿನಲ್ಲಿರ್ತಕ್ಕಂಥ ಅಗ್ರಗಣ್ಯ ರಾಷ್ಟ್ರಗಳಿಗೂ ಕೂಡ ಈ ಜಗತ್ತಿಗೆ ಒಂದು ಜಗತ್ತನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ, ಈ ಜಗತ್ತಿಗೆ ಒಂದು ಸ್ಪಷ್ಟ ದಾರಿಯನ್ನು ತೋರಿಸ್ತಕ್ಕಂಥ ಶಕ್ತಿ ಇವತ್ತು ಈ ಭೂಮಿಯ ಮೇಲೆ ಯಾರಿಗಾರು ಇದ್ದರೆ ಅದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರಿಗಿದೆ. ಇದು ನಾವು ಒಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿ ಅಥವಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಮಾತನ್ನು ಹೇಳ್ತಾ ಇಲ್ಲ, ಇಡೀ ಜಗತ್ತಿನಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವ್ರ ಏನು ಮಾತನಾಡ್ತಾರೆ? ನರೇಂದ್ರ ಮೋದಿಜಿಯವರು ಅಮೆರಿಕಕ್ಕೆ ಹೋದರೆ ಅಲ್ಲಿ ಏನು ಮಾತನಾಡ್ತಾರೆ?
ನರೇಂದ್ರ ಮೋದಿಜಿಯವರು ಇವತ್ತು ಆಸ್ಟ್ರೇಲಿಯಾಗೆ ಹೋದ್ರೆ ಏನು ಮಾತನಾಡ್ತಾರೆ, ಇವತ್ತು ಅರಬ್ ದೇಶಗಳು ಹೋದ್ರು ಮೋದಿಯವರು ಏನು ಮಾತನಾಡ್ತಾರೆ ಅಂತೇಳಿ ಇಡೀ ಜಗತ್ತು ಇವತ್ತು ಗಮನಿಸ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಂದು ಏನು ಸ್ವಾಮಿ ವಿವೇಕಾನಂದರು ಭಾರತ ದೇಶದ ಬಗ್ಗೆ, ದೇಶದಲ್ಲಿರ್ತಕ್ಕಂಥ ಯುವಕರ ಬಗ್ಗೆ ಒಂದು ವಿಶ್ವಾಸವನ್ನು ಇಟ್ಟು ಭಾರತ ಒಂದು ಶಕ್ತಿಶಾಲಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು, ಈ ಭಾರತ ಜಗತ್ತಿಗೆ ದಾರಿದೀಪ ಆಗಬೇಕು ಅನ್ನುವ ಕನಸನ್ನೇನು ಕಂಡಿದ್ರು, ಆ ಕನಸನ್ನು ನನಸಾಗಿ ಮಾಡ್ತಾ ಇರ್ತಕ್ಕಂಥ ಪುಣ್ಯಾತ್ಮ ಇವತ್ತು ಯಾರು ಇದ್ದರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ವಿಧಾನಸಭಾ ವಿಪಕ್ಷ ನಾಯಕರು ಆರ್ ಅಶೋಕ್ ಪಾತಿರೊಂದು ರಾಜ್ಯಡ್ ಕಾಂಗ್ರೆಸ್ ದುರಾಡಳಿತ ಮಲ್ತೊಂದುಂಡು. ಕೋಮುವಾದ ಪಂಡ ಕಾಂಗ್ರೆಸ್ ಪಂಡ ಕೋಮುವಾದ ಪನ್ಪಿಲ ಕಾತಂಡು. ಕಾಂಗ್ರೆಸ್ ರಾಹುಲ್ ಗಾಂಧಿ ಕಾರ್ದೀಪ್ ನವಲ್ಪೂರ ಮೋದಿಗೆ ಗೆಲ್ಮೆ ಇಂದು ಪುನರಾವರ್ತನೆ ಆಯಿರುಂಡು. ಲೋಕಸಭಾ ಚುನಾವಣೆಡ್ ರಾಜ್ಯಡ್ 28 ಕ್ಷೇತ್ರ ಗೆಂದಂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂಜಿ ತಿಂಗೊಲ್ಲ ಉಪ್ಪುಜಿ ಅಂಚಾದು ಮಾತಾ 28 ಕ್ಷೇತ್ರಲೇನು ಗೆಲ್ಪಾಯರ ಶ್ರಮಿಸಾಗ ಐಕ್ ಪೂರಕ ವಾತಾವರಣಲ ಉಂಡು. ಮೋದಿ ಕುಡಾರ ಪ್ರಧಾನಿ ಆಪ್ಲಕ ಮಲ್ಪುಗ ಪಂಡದ ಕಾರ್ಯಕರ್ತರಿಗೆ ಲೆಪ್ಪು ಕೊರಿಯರು. ಇವತ್ತು ಕಾಂಗ್ರೆಸ್ ಅವರು ಒಂದು ರೀತಿ ಕೋಮುವಾದ ಅಂದರೆ ಕಾಂಗ್ರೆಸ್ ಅಂದರೆ ಕೋಮುವಾದ, ಇವೆಲ್ಲವನ್ನ ನಾವು ಗಮನದಲ್ಲಿ, ಯಾಕೆಂದ್ರೆ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ. ಈಗ INDA ಒಡೆದ ಮನೆ, ಅದು ಒಡೆದೋಟಿದೆ, ಒಡೆದ ಮನೆ. ನಾವು ಮೊನ್ನೆನೂ ಕೂಡ ನಾನು ಹೇಳಿದೆ, ಇವತ್ತು ಬೆಳಗ್ಗೆ ನಂದು ರ್ಯಾಲಿ ಇತ್ತು ದೊಡ್ಡಬಳ್ಳಾಪುರದಲ್ಲಿ, ಅಲ್ಲಿ ಹೇಳಿದೆ ನಮ್ಮ ಸ್ಟಾರ್ ಕ್ಯಾಂಪೈನರ್ ಯಾರು BJPಗೆ ಈಗ ರಾಹುಲ್ ಗಾಂಧಿ ಅವರು ನಮ್ಮ ಸ್ಟಾರ್ ಕ್ಯಾಂಪೈನರು. ನೀವು ಕಳಿಸ್ಕೊಡಿ, ಅಲ್ಲೆಲ್ಲ ಡಮಾರೆ. ವೆಸ್ಟ್ ಬೆಂಗಾಲ್ಗೆ ಹೋದ್ರು ಅವರು ಖಾಲಿ ಮಾಡಿಬಿಟ್ರು. ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು, ನಿಮ್ಮ ಯೋಗ್ಯತೆಗೆ, ಕಾಂಗ್ರೆಸ್ ಯೋಗ್ಯತೆಗೆ ಇಲ್ಲಿ 1 ಸೀಟು ಗೆಲ್ಲಲ್ಲ, ನಿಮ್ಗೊಂದು ಕೊಡಲ್ಲ, ಗೆಟ್ ಔಟ್ ಅಂತ ಹೇಳಿದ್ರು. ಅಲ್ಲಿಂದ ಮುಗಿಸ್ಕೊಂಡು ಬಿಹಾರಿಗೆ ಬಂದರು. ಬಿಹಾರದಲ್ಲಿ ಮುಖ್ಯಮಂತ್ರಿ ಬಂದು ನನಗೆ ಹಾರ ಹಾಕ್ತಾರೆ, ಶಾಲು ಹಾಕ್ತಾರೆ ಅಂತಲ್ಲ, ಮುಖ್ಯಮಂತ್ರಿನೇ ಇಲ್ಲ, BJP ಆಗೋಯ್ತಲ್ಲಿ. ಎಲ್ಲೆಲ್ಲಿ ಕಾಲಿಡ್ತಾರೋ ರಾಹುಲ್ ಗಾಂಧಿಯವರು ಅಲ್ಲೆಲ್ಲ BJPಗೆ ಗೇಯ್ನ್. ದೇಶದಲ್ಲಿ, ರಾಜ್ಯದಲ್ಲಿ ಒಳ್ಳೆಯ ಪರಿಸ್ಥಿತಿ, ಮೋದಿ ಗೆಲ್ಲಬೇಕು ಅಂತೇಳಿ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಹೊಸದಾಗಿ ಪದಗ್ರಹಣ ಆಗಿದೆ, ಇಷ್ಟೊಂದು ಜನ ಕಾರ್ಯಕರ್ತರು ಸೇರಿದ್ದೀರಾ. ನಮ್ಮ ಮುಂದೆ ಇರೋದು ಈ ಕರ್ನಾಟಕದಲ್ಲಿರುವಂಥ ಸರ್ಕಾರ, ಪಾರ್ಲಿಮೆಂಟಲ್ಲಿ ನಾವು 28ಕ್ಕೆ 28 ಗೆದ್ರೆ ಈ ಸರ್ಕಾರ 1 ತಿಂಗಳು ಇರಲ್ಲ, ಈ 1 ತಿಂಗಳು ಇರಲ್ಲ ಈ ಸರ್ಕಾರ. ಹೊಸ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಪಾತ್ರರೊಂದು ಜಿಲ್ಲಾಧ್ಯಕ್ಷನ ಜವಾಬ್ದಾರಿಯನ್ನು ಸಮರ್ಥವಾದ ನಿಭಾಯಿಸಾವನ ಪ್ರಯತ್ನ ಮಲ್ಪೆ. ಸಂಘಟನೆಗಾದ ಕಾರ್ಯಕರ್ತರನ್ನು ಒಟ್ಟು ಸೇರಾದ ದುಂಬರಿವೆ ಜಾಸ್ತಿ ಪಾತ್ರ ನಿರ್ದು ಹೆಚ್ಚ ಕೆಲಸ ಮಲ್ಪನ ಪ್ರಯತ್ನ ಅಗತ್ಯ. ಕಾರ್ಯಕರ್ತರನ್ನ ಬೇನೆ ಭಾವನೆ ಗೊತ್ತುಂಡು, ಏರ್ನ ಮನಸ್ಸುಗ್ಲ ಬೇಜಾರ್ ಮಲ್ಪುಜಿ. ಕಾರ್ಯಕರ್ತೆಯಾದ ನಿಕ್ಲನೊಟ್ಟಿಗೆ ಇತ್ತೊಂದು ಬೇಲ ಮಲ್ಪೆ ಪಂಡ ತೆರಿಪಾಯರು. ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ನಾನು ಸೋತರೂ ಪರವಾಗಿಲ್ಲ, ಬಾಕಿ 6 ಜನ ಗೆದ್ದಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆದ್ದಿದ್ದಾರೆ. ನಾನು ಗೆಲ್ಲುವಂಥ ಕ್ಷೇತ್ರದಲ್ಲಿ ನಿಂತದಲ್ಲ, ಮತ್ತೆ ಗೆಲ್ಲುವಂಥ ಭರವಸೆಯ, ಮುಂದಿನ ದಿನಗಳಲ್ಲಿ ಏನಾದರೂ ಗೆಲ್ಲುವಂಥ ಭರವಸೆಯ ವ್ಯಕ್ತಪಡಿಸುತ್ತಾ ಅದನ್ನು ಗೆಲ್ಲೇಬೇಕು ಎನ್ನುವ ಒಂದು ಸಂಕಲ್ಪದೊಂದಿಗೆ ನಾನು ಕೆಲಸ ಮಾಡ್ತೇನೆ. ಆದರೆ ಅಲ್ಲಿ ನಾನೇ ಹೋಗಿ ನಿಲ್ತೇನೆ ಎನ್ನುವ ಒಂದು ತಲೆಯಲ್ಲಿ ಇಟ್ಟುಕೊಂಡು ಕೆಲಸ ಖಂಡಿತ ಮಾಡುವುದಿಲ್ಲ. ಯಾರು ಕಾರ್ಯಕರ್ತರು ನಿಂತರೂ ಆ ಉಳ್ಳಾಲ ಕ್ಷೇತ್ರದಲ್ಲಿ ಗೆಲ್ಲುವ ರೀತಿಯಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಖಂಡಿತ ಮಾಡ್ತೇನೆ. ನಾನು ಮೊನ್ನೆ ಜವಾಬ್ದಾರಿ ಕೊಡುವಾಗ ಸಹ ನಾನು ಹೇಳಿದ್ದೇನೆ, ನನಗೆ ಒಂದು ಸಲ MLA ಓಟಿಗೆ ನಿಲ್ಲಬೇಕು ಅಂತ ಭಾರಿ ಆಸೆ ಇತ್ತು. ಯಾಕೆಂದರೆ ತುಂಬ ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಒಂದು ಶಾಶ್ವತವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ನಮ್ಮ ಶಾಸಕರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅತ್ಯಂತ ಒಳ್ಳೆಯ ಅವಕಾಶ ಇದ್ದಂಥ 30-40 ವರ್ಷ ಅವರು ತಂದೆ ಮತ್ತು ಮಗ ಇದ್ದಂಥ ಒಂದು ಕ್ಷೇತ್ರದಲ್ಲಿ ಒಂದು ಸಲ ಜಯರಾಮ್ ಶೆಟ್ಟು MLA ಆದಂಥ ಸಂದರ್ಭದಲ್ಲಿ ಅವರು ಇಡೀ ಮಾಡಿದಂಥ ಕೆಲಸ ಕಾರ್ಯ ಇವರು 40 ವರ್ಷ ಮಾಡಲಿಕ್ಕೆ ಸಾಧ್ಯ ಆಗೋದನ್ನು 5 ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ. ನಾನು ಸತ್ಯ ಹೇಳಬೇಕಿದ್ರೆ, ನಾನು ಈ ವೇದಿಕೆಯಲ್ಲಿ ನಿಲ್ಲಬೇಕಿದ್ರೆ ನನಗೆ ರಾಜಕೀಯ ಶಕ್ತಿ ಕೊಟ್ಟವರು ಆ ದಿನ ಜಯರಾಮ್ ಶೆಟ್ಟರು. ಅದು ಕೂಡ ಕೊಟ್ಟದ್ದು ನನ್ನಲ್ಲಿ ಒಂದು ಬೈಕ್ ಇತ್ತು. ಆವಾಗ 94ನೇ ಇಸರಲ್ಲಿ ಬೈಕ್ ಇತ್ತು. ಅವರು ಯಾವಾಗಲೂ ಹೇಳ್ತಿದ್ರು, ನಿನ್ನಲ್ಲಿ ಒಂದು ಬೈಕ್ ಉಂಟು ಮಾರೆ, ಅದಕ್ಕೆ ನೀನು ಕಾರ್ಯದರ್ಶಿ ಆಗಬೇಕು ಅಂತ. ಅದಕ್ಕೆ ನನ್ನನ್ನು ಹೋಗಿ ಕಾರ್ಯದರ್ಶಿ ಮಾಡಿದರು. ಮತ್ತು ನಿರಂತರ ಇವತ್ತು ನಾನು ಅವರ ಮನೆಗೆ ಹೋಗಿದ್ದೆ, ಹೇಳಿದ್ದೆ, ಇವತ್ತು ನಾನು ಜಿಲ್ಲಾಧ್ಯಕ್ಷ ಆಗಿದ್ದಿದ್ರೆ ನನಗೆ ಕೆಲವು ಸಲ ನಿಮ್ಮ ಹತ್ರ ಕೋಪ ಬರ್ತಾ ಇತ್ತು. ನಾನು ಎಲ್ಲಿಯ ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಈ ರಾಜಕೀಯಕ್ಕೆ ತಂದು ನನಗೆ ಇದೆಲ್ಲ ಬೇಡ ಇತ್ತು ಅಂತ ಕೆಲವು ಸಲ ಮನಸ್ಸಿಗೆ ಅನಿಸ್ತಾ ಇತ್ತು. ಇವತ್ತು ಜಿಲ್ಲಾಧ್ಯಕ್ಷ ಆಗುವ ತನಕ ನನ್ನನ್ನು ಬೆನ್ನಿಡಿದು ಬಿಡಲಿಲ್ಲ, ಕೆಲಸ ಮಾಡಿದ ಕಾರಣಕ್ಕೋಸ್ಕರ ಇಲ್ಲಿ ತನಕ ಬಂದೆ.
ಇವತ್ತು ಜಿಲ್ಲಾ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಾನು ಖಂಡಿತ ಸುದರ್ಶನ್ ಅವರು ಮಾಡಿದಂಥ ಕೆಲಸವನ್ನು ಅತ್ಯಂತ ಶ್ಲಾಘನೆ ಮಾಡಬೇಕು. ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ರೀತಿಯ ಸಹಕಾರ ನನಗೆ ಸಹ ಕೊಟ್ಟಿದ್ದಾರೆ. ಒಂದೇ ಒಂದು ಚೂರು ನನ್ನ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾಡಲಿಲ್ಲ. ಯಾಕೆಂದರೆ ಹೋದ ಸಲ ನಾನು ಅಧ್ಯಕ್ಷ ಆಗೋದ ಅವರ ಅಧ್ಯಕ್ಷ ಆಗೋದ ಈ ಚರ್ಚೆ ಎಲ್ಲ ಇತ್ತಲ್ಲ ನಲ್ಲಿನ ಇತ್ತು. ಆದರೆ ಅವರಾದರು, ನಾನು ಆವಾಗಲೇ ಹೇಳಿದೆ, ನೀವಾದದಕ್ಕೆ ನನ್ನ ಹತ್ರ ಏನು ಬೇಸರ ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ನಿಮ್ಮೊಟ್ಟಿಗೆ ನಿಂತು ಕೆಲಸ ಮಾಡ್ತೇನೆ ಅಂತ ಹೇಳಿದ್ದೆ. ಆದರೆ ಈ ಒಂದು ಎಲ್ಲ ಸಂದರ್ಭದಲ್ಲಿ ಕೂಡ ಅವರು ಪೂರ್ಣ ಪ್ರಮಾಣದ ಸಹಕಾರ ಕೊಟ್ಟಿದ್ದರು. ನಾನು ಒಂದು ಸಲ MLAಗೆ ನಿಲ್ಲುವ ಬಗ್ಗೆ ನಾನು ಹೇಳಿದ್ದೆ, ಒಂದು ಸಲ ಅಭಿವೃದ್ಧಿ ಮಾಡಬೇಕೆನ್ನುವ ಕಾರಣಕ್ಕೋಸ್ಕರ ಆ ಭಾಗದಲ್ಲಿ ಒಂದು ಸಲ ಅವಕಾಶ ನೀವೆಲ್ಲ ಸೇರಿ ಕೊಟ್ಟಿದ್ದೀರಿ. ಕೊಟ್ಟ ನಂತರ ಮತ್ತೆ ನನಗೆ ಅವಕಾಶ ಕೊಡಬೇಕು ಅಂತ ನಾನು ಕೇಳಲೇ ಇಲ್ಲ. ನನಗೆ ಜಿಲ್ಲೆಯ ಒಂದು ಈ ಥರದ ಒಂದು ಜವಾಬ್ದಾರಿಯನ್ನು ಕೊಟ್ಟದನ್ನು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸುವುದು ನನ್ನ ಜವಾಬ್ದಾರಿ. ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೇನೆ. ಒಂದೊಂದು ಹೆಜ್ಜೆಗೂ ಕಾರ್ಯಕರ್ತರ ಭಾವನೆಗಳನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತೇನೆ. ದಕ್ಷಿಣ ಕನ್ನಡ ಸಂಸದರು ನಳಿನ್ ಕುಮಾರ್ ಕಟೀಲ್, ಮಾಜಿ ಸಚಿವರು ಅಶ್ವಥ ನಾರಾಯಣ, ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್, ನಿಕಟಪುರ ಜಿಲ್ಲಾಧ್ಯಕ್ಷರು ಸುದರ್ಶನ್ ಮೂಡಬಿದ್ರೆ, ಹೊಸ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ, ರಾಜ್ಯ ಕಾರ್ಯದರ್ಶಿಗಳು ಶರಣ್ ಪಲ್ಲಿಕೇರಿ, ಬ್ರಿಜೇಶ್ ಚೌಟ, ಶಾಸಕರು ಉಮನಾಥ್ ಕೋಟ್ಯಾನ್, ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಹರೀಶ್ ಪೂಂಜಾ, ಭಾಗೀರಥಿ ಮುರುಳ್ಯ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರು ಕೋಟ ಶ್ರೀನಿವಾಸ್ ಪೂಜಾರಿ, ಎಂಎಲ್ಸಿ ಪ್ರತಾಪ್ ಸಿಂಹ ನಾಯಕ್, ಕುಡ್ಲ ವಿಭಾಗ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ, ರಾಜ್ಯ ಮಾಧ್ಯಮ ಸಹ ಸಂಚಾಲಕರು ಪ್ರಶಾಂತ್ ಕಡೆಂಚಿ, ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಉಪಮೇಯರ್ ಸುನೀತಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. 300 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಸುದೀರ್ಘ 5 ವರ್ಷ 4 ತಿಂಗಳು ಸೇವೆ ಸಂದಾದ ಜನಸ್ನೇಹಿ ಅಧಿಕಾರಿಯಾದ ಕಾರ್ಯನಿರ್ವಹಿಸಾದ ನಿವೃತ್ತಿಯಾಯಿನ ರವೀಂದ್ರ ರಾಜೀವ ನಾಯಕರಿಗೆ ಅಭಿನಂದನೆ ಬೊಕ್ಕ ಬೀಳ್ಕೊಡುಗೆ ಲೇಸು 300 ಸುಭಾಷ್ ನಗರದ ಸಮುದಾಯ ಭವನಡು ಬುಧವಾರ ನಡೆದರು. 300 ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ವರ್ಗ, ಗ್ರಾಮಸ್ಥರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಶಿಕ್ಷಕರು, ಮೆಸ್ಕಾಂ ಸಿಬ್ಬಂದಿಲು ಬೀಳ್ಕೊಡುಗೆ ಸಮಾರಂಭ ಪಾಲ್ಪಡೆದು ನಿವೃತ್ತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜೀವ ನಾಯಕರಿಗೆ ಅಭಿನಂದನೆ ಸಂದಾಯರು. ಅಭಿನಂದನೆಗೆ ಅರ್ಹವಾಗಿ ಸ್ವೀಕರಿಸ್ತಾ ಇದ್ದಾರೆ ನಮ್ಮ ಪ್ರೀತಿಯ ಗ್ರಾಮಾಭಿವೃದ್ಧಿ ಅಧಿಕಾರಿಯಾಗಿರುವಂತಹ ರವೀಂದ್ರ ಸರ್ ಅವರು. ದಯವಿಟ್ಟು ಮಾಜಿ ಪಂಚಾಯತ್ ಸದಸ್ಯ ಕಾರ್ಯಗಳಿಗೆ ಸಹಕರಿಸಿದಂಥ ಸಿಬ್ಬಂದಿ ವರ್ಗ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಪೊರ್ತು ಪಾತೆರ್ನ ರವೀಂದ್ರ ರಾಜೀವ ನಾಯಕ್ ತಾನು 17 ವರ್ಷದ ಇಡೆಮುಟ್ಟ ಆರಾಮ ಇಜ್ಜಾಂದೆ ಬೇಲೆ ಮಲ್ತದೆ ಭಾರತದ ವಾಯುಸೇನೆರು 20 ವರ್ಷ ಸೇವೆ ಸಂದಾದೆ ಅವಿರ್ದ ಬೊಕ್ಕ ಅಂಚೆ ಇಲಾಖೆಡ್ಲ ಸೇವೆ ಮಲ್ತದೆ. ತನ್ನ ಅವಧಿಡು ಈ ಗ್ರಾಮ ಪಂಚಾಯತ್ಗೆ ದಿಂಜಾ ಪ್ರಶಸ್ತಿ ಪುರಸ್ಕಾರ ಬೈದಂಡು. ಇಂದటి ಬತ್ತಿನ 75 ಲಕ್ಷ ರೂಪಾಯಿನು ವಾಣಿಜ್ಯ ಕಟ್ಟಡದ ಕಾಮಗಾರಿಗೆ ವಿನಿಯೋಗಿಸಾದು ಐಟ್ ಬತ್ತಿನ ದುಡ್ಡುನು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸಾಲೆ ಪಣ ತೆರಿಪಾಯರು. 1984ರಲ್ಲಿ 20 ವರ್ಷ ನಾನು ಅಲ್ಲಿ ಸೇವೆ ಸಲ್ಲಿಸಿರ್ತೇನೆ. 84ರಲ್ಲಿ ನನಗೆ ದೆಹಲಿಯ ಈಗ ಇತ್ತೀಚೆಗೆ ಮೊನ್ನೆ 26 ಜನವರಿಗೆ ಆಯ್ತಲ್ಲ ಅಂಥ ಪೀರಿಯಡ್ ಮಾಡುವ ಅವಕಾಶ ನನಗೆ 1984ರಲ್ಲಿ ಸಿಕ್ಕಿತ್ತು. ಯಾಕೆಂದರೆ ದೇಶದಿಂದ ಎಲ್ಲ ಕಡೆಯಿಂದ ಬರುವಂಥ ಒಂದು ಅದಕ್ಕೆ ಸಿಲೆಕ್ಷನ್ ಇದೆ. ಅದರಲ್ಲಿ ನಾನು ಕರ್ನಾಟಕದಿಂದ ಮಂಗಳೂರಿಂದ ನಾನು ಸೆಲೆಕ್ಟ್ ಆಗಿದ್ದೇನೆ ಅಂದರೆ ಅದು ನನಗೆ ಹೆಮ್ಮೆಯ ವಿಷಯ. ಮತ್ತು ಇನ್ನೊಂದು ನಾನು 20 ವರ್ಷ ಕಾಲಾವಧಿಯಲ್ಲಿ ನನಗೆ ಒಂದು ಏನೋ ಕೊರತೆ ಅನಿಸಿತು. ಏನಂದರೆ ನಾವೀಗ ಒಂದು ದೇಶದ ಇದಕ್ಕೆ ಸೇವೆಗೆ ಹೋದಾಗ ಒಂದು ಯುದ್ಧ ನೋಡಬೇಕಂತ ಒಂದು ನನಗೆ ತುಂಬ ಇಷ್ಟ ಇತ್ತು.
ನನಗೆ ಕಾರ್ಗಿಲ್ ಯುದ್ಧ ನೋಡೋದಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶ ಸಿಕ್ಕಿದೆ ನನಗೆ. ಅದು ನನ್ನ ಒಂದು ಅದೃಷ್ಟ. 2020 ವರ್ಷದ ಸೇವೆ ಮುಗಿಸಿ ನಾನು ಏನಂದರೆ ನನ್ನ ಒಂದು ದೇವರು ಅಥವಾ ಜನರ ಆಶೀರ್ವಾದ ಏನು ಗೊತ್ತಿಲ್ಲ, 17ನೇ ವರ್ಷಕ್ಕೆ ನಾನೇನು ಕೆಲಸದಲ್ಲಿ ನಾನು ಸೇರಿದ್ದೇನೋ ಅದರ ನಂತರ ನನಗೆ ಎಲ್ಲಿನೂ ಇಲ್ಲಿವರೆಗೆ, ಈಗ ಇವತ್ತಿನ ದಿನದವರೆಗೆ ಎಲ್ಲೂ ನನಗೆ ರೆಸ್ಟ್ ಅಂತ ಸಿಗಲಿಲ್ಲ. ಒಂದು ಕೆಲಸ ಬಿಟ್ಟ ಕೂಡಲೇ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ಬಿಟ್ಟ ಕೂಡಲೇ ಇನ್ನೊಂದು ಕೆಲಸ. ಅಂದರೆ ಅಂಥದ್ದು ಒಂದು ಮನುಷ್ಯನ ಜೀವನದಲ್ಲಿ ಸಿಗುವಂಥದ್ದು ವಿರಳ, ಅಪರೂಪ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕೆಲಸ ಬಿಟ್ಟ ಕೂಡಲೇ ಇನ್ನೊಂದು ಕೆಲಸ ಸಿಗಬೇಕಾದ್ರೆ ಈಗ ಇಲ್ಲಿ ಬಿಟ್ಟ ಮೇಲೆ ಸಹ ನನಗೆ ಆಲ್ರೆಡಿ 3-4 ಆಫರ್ ಬಂದಿದೆ. ಯಾಕಂದರೆ ಅದು ದೇವರ ಮಹಿಮೆ ಅಥವಾ ನನ್ನ ಮೇಲೆ ಇರುವ ಆಶೀರ್ವಾದ, ಜನರ ಆಶೀರ್ವಾದ, ದೇವರ ಆಶೀರ್ವಾದ ಅಂತ ಗೊತ್ತಿಲ್ಲ. ಮುನ್ನೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜ ಪಾತಿರೊಂದು ಕೊರೋನಾ ಪೊರ್ತುಡು ಸರಕಾರದ ತಿಕ್ಕುನ ಸೌಲಭ್ಯನು ಗ್ರಾಮಸ್ಥರಿಗೂ ಒದಗಾದು ಕೊಡ್ತೀರು. ಅತ್ತಂದೆ ತನ್ನ ಕೈರ್ದಲ ಸಾಕಾರ ಮಲ್ತದೇರು. ಆರಿನ ಅಧಿಕಾರಾವಧಿಡು ತಂಕ್ಲೆ ಗ್ರಾಮಗೂ ಪ್ರಶಸ್ತಿದ ಸುರಿಮಲೆನೆ ಬೈದನು ಪಣ ತೆರಿಪಾಯರು. ಈ ಗ್ರಾಮ ಪಂಚಾಯತ್ ಹೇಗೆ ಇರಬೇಕು ಅಂತ ಒಂದು ಕನಸಿತ್ತು. ಆ ಕನಸನ್ನು ನನಸು ಮಾಡಿದ್ದಾರೆ. ಆಗಿರ್ಬೋದು ಮಾಜಿ ಅಧ್ಯಕ್ಷರು ರೂಪಶೆಟ್ಟಿ ಆಗಿರ್ಬೋದು, ನಂತರ ನಾನು 2.5 ವರ್ಷ ಇದ್ದೆ. ನಂತರ ಈಗ ಲಕ್ಷ್ಮಿ ಅಧ್ಯಕ್ಷರಿದ್ದಾರೆ, ವಿಶಾಲಾಕ್ಷಿ ಇದ್ದಾರೆ, ಅವರು ಕೂಡ ಇದ್ದರು. ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಇವರೆಲ್ಲ ಒಡನಾಟಿಗರು. ಆ ಅಧಿಕಾರಿ ಅವಧಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನುದಾನ ತಂದು ನಮ್ಮ ಗ್ರಾಮ ಅಭಿವೃದ್ಧಿ ಮಾಡಲಿಕ್ಕೆ ಅವರೊಟ್ಟಿಗೆ ಬೆರೆತು ಇದನ್ನು ಮುಂದುವರಿಸಬೇಕಾದ್ರೆ ಒಂದು ಗ್ರಾಮದ ಪಂಚಾಯತಿ PDO ಬೇಕು. ನಮ್ಮ ಗ್ರಾಮದ ಜನರಿಗೆ ಪ್ರತಿಯೊಂದು ವರ್ಗದ ಜನರು ಇಲ್ಲಿ ಬರ್ತಾರೆ. ಸರ್ಕಾರಿ ಕೆಲಸ ಮಾಡುವಾಗ ಒಂದು ಅಡೆತಡೆ ಬರ್ತದೆ, ಒಬ್ಬರಿಗೆ ನೋವಾಗ್ತದೆ, 10 ಜನರಿಗೆ ಉಪಕಾರ ಆಗ್ತದೆ. ಅಂಥ ಸಂದರ್ಭದಲ್ಲಿ ಇವರು 10 ಜನಕ್ಕೆ ಉಪಕಾರ ಮಾಡ್ತಾರೆ. ಒಬ್ಬರಿಗೆ ನೋವಾದರೆ ಕೂಡ ಅವನಿಗೆ ಸಮಾಧಾನ ಪಡಿಸಿ ಅವನು ಮತ್ತೊಮ್ಮೆ ಗ್ರಾಮ ಪಂಚಾಯತಿಗೆ ಬರುವಾಗ ಅವನ ಕೆಲಸ ಮಾಡಿಕೊಡ್ತಾರೆ. ನಾನು ಅವರ ಹತ್ರ ಹೇಳುದು, ಸರ್ ಮೊನ್ನೆ ನಿಮಗೆ ಬಾಯಿಗೆ ಬಂದಾಗೆ ಬೈತಿದ್ರು, ಇವತ್ತು ಅವರ ಕೆಲಸವನ್ನು ಈಸಿ ಮಾಡಿದ್ರಲ್ಲ. ನೋಡು ಅಧ್ಯಕ್ಷರೇ, ಅವರು ಹಾಗೆ ಮಾಡ್ತಾರೆ ಅಂತ ನಾವು ಮಾಡಲಿಕ್ಕೆ ಆಗ್ತದಾ? ನಮ್ಮ ಕರ್ತವ್ಯ ದೇಶ ಪ್ರೇಮ. ನಾವು ದೇಶ ಪ್ರೇಮ ಈಗ ನಮ್ಮ ಗ್ರಾಮದ ಜನರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ನಮ್ಮ ಸಿಸ್ಟಮಲ್ಲಿ ಬಂದಿದೆ. ಇವತ್ತು ಯಾವ ಸರ್ಕಾರಿ ಅಧಿಕಾರಿಗಳು ಗ್ರಾಮ ಪಂಚಾಯತಿಗೆ ಬಂದರೆ, PDO ಆಗಿ ಬರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳು ಬರ್ಬೋದು, ನಮ್ಮ ಗ್ರಾಮದ ಜನರು ಜೊತೆ ಇದ್ದರೆ ಆ ಗ್ರಾಮ ಪಂಚಾಯತಿಯನ್ನು ರಾಜ್ಯ ಮಟ್ಟದಲ್ಲಿ ತರಲಿಕ್ಕೆ ಇವರೇ ಕಾರಣ ಅಂತ ಹೇಳ್ಬೋದು. ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ವಿಶಾಲಾಕ್ಷಿ ಗುರ್ಕಾರ್ಮಣ ವಹಿಸುತ್ತಿದ್ದರು. ಮಮತಾ ರವೀಂದ್ರ ರಾಜವನಾಯಕ್, ಮುನ್ನೂರು ಪಂಚಾಯತ ಮಾಜಿ ಉಪಾಧ್ಯಕ್ಷರು ರಾಜೇಶ್ವರಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಪುಷ್ಪ ಬೊಕ್ಕ ಸುರೇಖ ಪ್ರಾರ್ಥನೆ ಪಂಡರು. ಪಂಚಾಯತ್ ಉಪಾಧ್ಯಕ್ಷರು ಮಹಾಬಲ್ಟಿ ಸಭೆ ನೆತ್ಕೊಂಡರು. ಪಂಚಾಯತ್ ಸದಸ್ಯರು ಸಿರಾಜ್ ಪ್ರಾಸ್ತಾವಿಕವಾದ ಪಾತಿರಿರು. ನಾಗರಾಜ್ ಬಜಾಲ್ ಸಭೆ ಸುಧಾರಿಕೆ ಮಲ್ತೇರು. ಪಂಚಾಯತ್ ಸದಸ್ಯರು ನವೀನ್ ಡಿಸೋಜ ಸನ್ಮಾನ ಪತ್ರ ವಾಚಿಸಾಯರು. ಪಂಚಾಯತ್ ಕಾರ್ಯದರ್ಶಿ ಶಾಂತಿ ಸೊಲ್ಮೆ ಸಂದಾಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಂಗಾರೆ 85ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆದನು. ಶ್ರೀಮತಿ ಆಶಾ ಆರ್ ಬೊಕ್ಕ, ರಮನಾಥ್ ಕೊಲ್ಯ ಕೋಟೆಕಾರ್, ಶ್ರೀಮತಿ ಹೇಮಾವತಿ ಬೊಕ್ಕ ಮಾಧವ ಪರ್ಯತ್ತೂರು, ಶ್ರೀಮತಿ ಸುನೀತಾ ಬೊಕ್ಕ ಕಿಶೋರ್ ತಚ್ಚಾನಿ ತಲಪಾಡಿ, ಹರೀಶ್ ಕೆ ಕೃಷ್ಣನಗರ ಕುಂಪಲ, ಪ್ರಶಾಂತ್ ಸೋಮೇಶ್ವರ ತುಡರ್ ಬೆಳಗಾದು ಸಂಧ್ಯಾ ಭಜನೆಗೂ ಚಾಲನೆ ಕೊರಿಯರು.
ಭಜನಾ ಸಂಕೀರ್ತನೆಯನ್ನು ಶಿವಯೋಗಿ ಭಜನಾ ಮಂಡಳಿ ಉಜ್ಜೋಡಿ ಮಂಗಳೂರು ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಗುಡ್ಲ ಉಜ್ಜೋಡಿ ಶ್ರೀ ಶಿವಯೋಗಿ ಭಜನಾ ಮಂಡಳಿದಕ್ಲು 85ನೇ ದಿನದ ಸಂಧ್ಯಾ ಭಜನೆ ನಡಪಾದ್ ಕೊರಿಯರು. ದುರ್ಗಾಪುರ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲಡು ಶ್ರೀ ದುರ್ಗಾಪರಮೇಶ್ವರಿ ಅಪ್ಪೆನ ಬೊಳ್ಳಿ ಬಿಂಬದ ಪ್ರತಿಷ್ಠಾ ದಿನತಾನಿ ವರ್ಷಂ ಪ್ರತಿ ಶ್ರೀ ದುರ್ಗಾ ನಮಸ್ಕಾರ ಪೂಜೆನು ನಡಪವನವು ವಾಡಿಕೆ. ಈ ವರ್ಷದ ಶ್ರೀ ದುರ್ಗಾ ನಮಸ್ಕಾರ ಪೂಜೆನು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲಡು ಅಂಗಾರ ಬಯಗ ನಡಪಾಯರು. ಪಂಜಾಳದ ಶ್ರೀ ಹರಿಭಟ್ರು ಪೂಜಾ ಸೇವೆನು ನಡಪಾದ ಕೊರಿಯರು. ಪೂಜಾ ಸೇವೆರ್ದು ದುಂಬತ್ತಾದು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಸದಸ್ಯರಿರ್ದು ಬೊಕ್ಕ ಮಾತೃ ಮಂಡಳಿ ಸದಸ್ಯರಿರ್ದು ಭಜನಾ ಸೇವೆ ನಡೆತನು. ರಾತ್ರಿಡು ಶ್ರೀ ದುರ್ಗಾ ನಮಸ್ಕಾರ ಪೂಜೆದ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ನಡೆತನು. जगन्नायाय नमः नाभिं पूजयामि माहेश्वरी नमः कक्षिं पूजयामि ओम सरस्वत्यै नमः हृदयं पूजयामि
कात्यायनी माकण्ठं पूजयामि ओम शिवदूत्ये महास्थानं पूजयामि नारसिंहे महाबाहुं पूजयामि ओम इंद्राण्ये माहकं पूजयामि शिवाय नमः नासिकां पूजयामि शताक्षी माकर्णो पूजयामि त्रिपुरहन्त्री महानेत्राणि पूजयामि परमेश्वरी ललाटं पूजयामि शाकम्भरी नमः शिरं पूजयामि कौशिके सर्वाङ्गपूजां समर्पयामि अतः पत्रपूजां करिष्ये ओम दुर्गायै नमः तुलसीपत्रं समर्पयामि विच्चे नमः क्लीं महासरस्वत्यै विच्चे नमः श्री महासरस्वत्यै विच्चे नमः ओम महिषाय विच्चे नमः ओम सौं सिंहाय विच्चे नमः ओम गणपतये विच्चे नमः ओम ह्रौं मृत्ये विच्चे नमः ओम ऐं रुद्राय विच्चे नमः ओम ह्रौं गौर्ये विच्चे नमः ओम श्री विष्णवे विच्चे नमः ओम श्रीं लक्ष्मी विच्चे नमः ओम ऐं ब्रह्मणे विच्चे नमः ओम ऐं सरस्वत्यै विच्चे नमः प्रथमापूजां समर्पयामि ओम रामपदे नमः ओम ह्रीं शरदे स्वाहा ओम ह्रौं शिवाय भूषण ओम ह्रीं कवचाय नमः ओम ह्रौं नेत्रराक्षण ओम रास्त्राभण विद्यापूजां समर्पयामि ओम गुरुभ्यो नमः ओम परमगुरुभ्यो नमः ओम परमेष्ठिगुरुभ्यो नमः ओम हरये नमः ओम हराय नमः ओम गणेशाय नमः विद्यापूजां समर्पयामि ओम नन्दजायै नमः ओम रक्तदन्तिकायै नमः शाकम्भर्यै नमः दुर्गायै नमः भीमायै नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते ॐ पञ्चदुर्गे आपदं मे नाशय सम्पदं मे प्रापय सकलमनोरथान् साधय विनाशानां शक्तिभूते सनातने गुणाश्रये गुणमये नारायणि नमोस्तुते ॐ पञ्चदुर्गे आपदं मे नाशय सम्पदं मे प्रापय सकलमनोरथान् साधय शरणागतदेनार्थं काले वर्षपर्जन्य पृथिवी सस्यजालिनी देशोऽयं शोभरहिता सज्जना सत्यव्याः अपुत्रः पुत्रः सन्तो पुत्रः सन्तगोत्रणः तद्धार्यते विश्वं ते तत्सृज्यते जगत् ते तत्पाल्यते देवी तमस्यन्ते च सर्वदा विशिष्टो सृजलोपातं त्रिजुलोपा च वारणे तथा संवृतिलोपान्ते जगतोऽस्य जगन्मये महाविद्या महामाया महामेधा महास्मृतिः महामोहा च भगवती महादेवी महेश्वरी प्रकृतिस्पञ्च सर्वस्य गुणत्रय विभाविनी कालरात्रि महारात्रि मोहरात्रिश्च दारुणा त्वं श्री त्वमीश्वरी त्वं मे स्तम्भोऽधिर्बोधलक्षणा लज्जा पुष्टितदा तुष्टिस्त्वं शान्तिरेव च खड्गिनी शूलिनी घोरा गदिनी चक्रिणी तथा ಶಂಕಿನಿ ಚಾಪಿನಿ ಬಾಣ ಭುಷಿಂಡೆ ಪರಿಘಾಯುಧ ನಮ್ಮ ఆయన ఆశను పూరా నడత్తనడు ఐక ఎంచిన పూర ప్రవృత్తి మల్పడు ఆ ప్రవృత్తిని మల్పాదు ఆ ఆశను ಈಡೇರಿರದ ಆದ ಪೂರ ಬೋಡು ఆయన ಪೂರ ನಂಗೆ ಉಂಡು ಮಲ್ತು ಕೊಡ್ತು ನಮ್ಮ ಇಷ್ಟಾರ್ಥನ ಉಂಡು ಮಲ್ತು ಕೊಡ್ತು ನಮ್ಮ ಸುಖವಾದ ಪಿಳಕ ಅನುಕೂಲ ನನ್ನ ವಾ ಕಾಲಡ ನಂಗೆ ಕೋಪ ಬರೋಡು ಕೋಪ ಬರ್ತದೆ ನಮ್ಮ ಕಷ್ಟ ನಮ್ಮ ಕಾರಣ ಅವಡು ಅತ್ತು ದಾದ ಕೋಪದವ್ರ ದಾದ ಅವಡು ಆ ಫಲ ನಂಗೆ ಕೊಡ್ದು ಸರ್ವ ರೀತಿ ಇಲ್ಲ ನಮ್ಮನ್ನು ರಕ್ಷಣೆ ಮಲ್ಪಡಿಗೆ ಅಂಚೆ ಕಾಲ ಕಾಲಕ್ಕೆ ನಂಗೆ ಆ ಗುಣಕುಳ ಪ್ರೇರಣೆ ಮಾಡ್ತದೆ ನಮ್ಮನ್ನು ರಕ್ಷಣೆ ಮಲ್ಪಾಡು ಏನೆಗೂ ಯೋಗ್ಯತೆ ಕಮ್ಮಿ ಉಳ್ಳರೋ ಅಕ್ಕಳಿಗೆ ಕೋಪ ಮಾತ್ರ ಮುಖ್ಯ ಇಪ್ಪುಂಡು ವೈದ್ಯನ ಪೂರ ಜಾಸ್ತಿ ಇಪ್ಪುಂಡು ಏರೆಗೂ
ವಿಶೇಷವಾದ ದೇವರನ್ನ ಭಕ್ತಿ ಉಂಡೋ ಆಗ ಆ ಸಾತ್ವಿಕ ಗುಣ ಆ ಮಹಾಲಕ್ಷ್ಮಿನ ಅನುಗ್ರಹ ವಿಶೇಷ ಆತಿಪುಂಡಿಗೆ ಅಂಚಾದ ಇಂದೇನು ಪೂರ ಸರಿಯಾದ ನಿಯಮನ ಮಲ್ತೊಂದು ಏರೇರಿಗೆ ಎಂಚಿನ ಭಾಗವ ಕಾಲಾಡು ಕೊರಡು ఆయన ಕೊರ್ಪುನಾಡು ಆ ಲಕ್ಷ್ಮೀದೇವಿ ಅಂಚಾದ ಆ ಲಕ್ಷ್ಮೀದೇವಿ ದುರ್ಗಾದೇವಿ ಎಂದು ಪಂಪೇರು ಆಳೆನೆ ಮಹಾದೇವಿ ಸರ್ವ ರೀತಿಯ ಪುದಾರ್ಗಳ ಲೆಕ್ಕವೇರು ಅಂಚಾದ ಆ ದೇವಿನ ಇನ್ನು ವಿಶೇಷ ರೀತಿ ಆ ಹಂಡಲ ಮಧ್ಯಂಡು ದೀಪ ಮಧ್ಯಂಡು ಆವಾಹನೆ ಮಲ್ತೊಂದು ಪೂಜೆ ಮಲ್ತಲೆ ಕಾಂಡು ಏಪೋಲ ಕೊಂಜೋ ನಕಲೇನು ಒರ್ತಿ ಲೆಕ್ಕ ಪೂಜೆ ಅಲ್ಪನ ಕ್ರಮ ಇಚ್ಚಿ అక్కడ బతుండ కండని పడేది ఒట్టుకు బరోడు అక్కడ ఒట్టుకుள்ள పూజ అవుతుంది అక్కడ ఐకు విశేష ఫಲ ಅಂಚಾದ ಆ ದೀಪ ಮಧ್ಯಡು ನರಸಿಂಹ ಸಹಿತವಾದ ದುರ್ಗೆನ ಆವಾಹನೆ ಮಲ್ತೊಂದು ಅಕ್ಕಳೇನು ವಿಶೇಷವಾದ ಆರಾಧನೆ ಮಲ್ತದೆ ಕಾಂಡು ಐಟ್ಲ ಆಳು ಏಪೋಲ ಆ ನರಸಿಂಹನ ಎಡತ್ತ ಜಕ್ಕೆಲ್ಡು ಕುಳ್ಳೊಂದು ಇಪ್ಪಳಿಗೆ ಆ ರೀತಿ ನಮ್ಮ ಚಿಂತನೆ ಮಲ್ತೊಂದು ಆರಾಧನೆ ಮಲ್ತಂಡ ವಿಶೇಷವಾದ ಸಂಸಾರಡಿ ಏರೆಗೆ ಪೂರ ಅನ್ಯೋನ್ಯತೆ ಕಮ್ಮಿ ಉಂಡೋ ಅಕ್ಕಳಿಗೆ ಸಂಸಾರದ ವಿಶೇಷವಾದ ಪ್ರೀತಿ ಅನ್ಯೋನ್ಯ ಉಂಡಾದ ಪೊರ್ಲುಡು ಜೀವನ ಯೋಗ ಭಾಗ್ಯನ ದೇವರ ಅನುಗ್ರಹ ಮಲ್ಪರಿಗೆ ಅಂಚನೆ ಜಯ 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 ಮಂಗಲ ಮಂಗಲ ಜಯ 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 ಮಂಗಲ ಮಂಗಲ ನಾರಾಯಣ ಜಯ ಜಯ ಶ್ರೀ ಮಹಾಗಣಪಗೆ ಮಂಗಲ ಜಯ ಜಯ ವೀರಭದ್ರ ಸ್ವಾಮಿಗೆ ಮಂಗಲ ಜಯ ಜಯ ವೀರಭದ್ರ ಸ್ವಾಮಿಗೆ ಮಂಗಲ ಜಯ ಜಯ ದುರ್ಗಾ ಪರಮೇಶ್ವರಿಗೆ ಮಂಗಲ ಜಯ ಜಯ ದುರ್ಗಾ ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಮಂಡಲದ ಅಧ್ಯಕ್ಷರು ಪದಾಧಿಕಾರಿಗಳು ಮಾತೃಮಂಡಲಿ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಲಿದ್ದರು. ವರ್ಕಾಡಿದ ಶ್ರೀ ಮಡಿಕತ್ತಾಯ ಧೂಮಾವತಿ ಬಂಟ ದೈವಸ್ಥಾನದ ಶ್ರೀ ಮಡಿಕತ್ತಾಯ ಧೂಮಾವತಿ ಬಂಟ ದೈವಲಿಗು ವರ್ಕಾಡಿ ಆಲಬೆಗುತ್ತು ಕುಟುಂಬಸ್ಥರಿರ್ದು ಧರ್ಮನೇಮದ ಸಂಭ್ರಮ ಫೆಬ್ರವರಿ 2 ತಾರೀಕಿಗೆ ಶುಕ್ರವಾರ ನಡಪೆರವುಂಡು. ಧರ್ಮನೇಮಗ ಬೋರ್ಡಾದ ಪುದೆ ಕಾಣಿಕೆ ಒಪ್ಯಾವನ ಮೆರವಣಿಗೆನು ಅಂಗಾರ ಬಯ್ಯಗ ಅಟಣೆ ಮಾಡಿದ್ದರು. ವರ್ಕಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರರ್ದು ಪುದೆ ಕಾಣಿಕೆ ಸಮರ್ಪಣಾ ಮೆರವಣಿಗೆ ಪಿದರ್ದು ಕಾವಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು ಪ್ರಾರ್ಥನೆ ಸಂದಾದು ವರ್ಕಾಡಿ ಆಲವೆಗುತ್ತು ಕುಟುಂಬದ ಇಲ್ಲಡೆ ಪುದೆ ಕಾಣಿಕೆ ಸಮರ್ಪಣೆಯಾಡು.
ಮನೆಯೋಳು ಕೊಕ್ಕ ಮಾರನ ಪಿಟದ ಮನೆಯೋಳು ಕೊಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಭಾರಿ ಟಕ್ಕ ಗೋಪಿ ಕೇಳಿಲ್ಲ ಮಗ ಜಾರ ಇಬ್ಬ ಚೋರ ಸುಕುಮಾರ ಗೋಪಿ ಕೇಳಿಲ್ಲ ಮಗ ಜಾರ ಶ್ರೀ ಕ್ಷೇತ್ರದ ತಂತ್ರಿಲು ಊರ್ದ ಪದ್ನಾಜಿ ಮನೆತನದಕ್ಲು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಸಮಿತಿ ಸದಸ್ಯರು ಊರ್ದ 10 ಸಮಸ್ಯರು ವರ್ಕಾಡಿ ಆಲಬೆಗುತ್ತು ಕುಟುಂಬದ ಯಜಮಾನರು ರಾಮಣ್ಣ ಶೆಟ್ಟಿ ಆಲಬೆಗುತ್ತು ಕುಟುಂಬಸ್ಥರು ಧರ್ಮನೇಮೋತ್ಸವ ಸಮಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು.